ಪೈಲ್ಸ್ ರೋಗಕ್ಕೆ ನಾಟಿ ಮದ್ದು ಮಾಡ್ತಾ ಇದ್ದ ವೈದ್ಯನನ್ನ ಫಿಲ್ಮಿ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿ 1 ವರ್ಷ ಚಿತ್ರಹಿಂಸೆಯನ್ನು ನೀಡಿ ಸಾಯಿಸಿದ ದೇಹವನ್ನು ತುಂಡು ತುಂಡಾಗಿ ಮಾಡಿ ನದಿಯೊಂದಕ್ಕೆ ಬಿಸಾಡಿದ ಪ್ರಕರಣ ದರೋಡೆ ಪ್ರಕರಣದ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. 60 ವರ್ಷದ ನಾಟಿ ವೈದ್ಯ ಶಾಬಾಜ್ ಶರೀಫ್ ಮೃತ ವ್ಯಕ್ತಿಯಾಗಿದ್ದಾರೆ. ಪೈಲ್ಸ್ ರೋಗಕ್ಕೆ ನಾಟಿ ಚಿಕಿತ್ಸೆ ನೀಡ್ತಾ ಇದ್ದ ಶರೀಫ್ ಎಂಬವರನ್ನ 2019 ಆಗಸ್ಟ್ನಲ್ಲಿ ಕೇರಳದಿಂದ ಬಂದ ಯುವಕರಿಬ್ಬರು ನಮ್ಮ ಮನೆಯಲ್ಲಿ ಒಬ್ಬರಿಗೆ ಪೈಲ್ಸ್ ಕಾಯಿಲೆ ಇದೆ ಎಂದು ಹೇಳಿ ವೈದ್ಯರನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗಿದ್ರು. ಕೇರಳ ಗಡಿ ತಲುಪಿದ ನಂತರ ಕಾರಿನಲ್ಲಿ ಅವರನ್ನ ಅಪಹರಿಸಿ ಅಲ್ಲಿಂದ ನಿಲಂಬೂರಿಗೆ ಕರೆದೊಯ್ದ ಬಳಿಕ ಅವರನ್ನ ಶೈಬಿನ್ ಅಶ್ರಾಫ್ ಎಂಬಾತನ ಮನೆಗೆ ಕರೆತಂದು ತನಗೆ ಪೈಲ್ಸ್ ಚಿಕಿತ್ಸೆಯ ವಿಧಾನ ಹೇಳಿಕೊಡುವಂತೆ ಅಶ್ರಾಫ್ ಒತ್ತಡವನ್ನು ಹೇರಿದ್ದಾನೆ. ಇದಕ್ಕೆ ಒಪ್ಪದಂತಹ ಶಾಬಾ ಶರೀಫ್ ಅವರಿಗೆ ಕೊಠಡಿಯೊಂದರಲ್ಲಿ ಸರಪಳಿ ಬಿಗಿದು ಸತತ 1 ವರ್ಷ ಅವರಿಗೆ ದೈಹಿಕವಾಗಿ ಚಿತ್ರಹಿಂಸೆಯನ್ನ ನೀಡುತ್ತಾರೆ. ಹಿಂಸೆ ತಾಳಲಾರದೆ ಶಾಬಾ ಶರೀಫ್ 2020 ಅಕ್ಟೋಬರ್ನಲ್ಲಿ ಸಾವನ್ನಪ್ಪುತ್ತಾರೆ. 7 ಮಂದಿ ಸೇರಿ ಶಾಬಾ ಶರೀಫ್ ದೇಹವನ್ನ ಮಚ್ಚಿನಿಂದ ತುಂಡು ತುಂಡು ಮಾಡಿ ಚೀಲದಲ್ಲಿ ತುಂಬಿಕೊಂಡು ಕೇರಳದ ನದಿಯೊಂದರಲ್ಲಿ ಬಿಸಾಡ್ತಾರೆ. ಆದರೆ ಈ ಕೃತ್ಯದಲ್ಲಿ ತನ್ನ ಸಹಚರರಿಗೆ ಕೊಡಬೇಕಾದಂತಹ ಹಣವನ್ನ ಅಶ್ರಾಫ್ ನೀಡಿರಲಿಲ್ಲ. ಹೀಗಾಗಿ ಕೊಲೆಗೈದ ಆರೋಪಿಗಳು ಏಪ್ರಿಲ್ 24ರಂದು ಅಶ್ರಾಫ್ ಮನೆಗೆ ನುಗ್ಗಿ 7 ಲಕ್ಷ ರೂಪಾಯಿ ನಗದು ಮತ್ತು ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ಈ ಸಂಬಂಧ ಅಶ್ರಾಫ್ ದೂರನ್ನ ದಾಖಲು ಮಾಡಿದ್ದಾರೆ. ಇದರ ತನಿಖೆಯ ವೇಳೆ 3ರನ್ನ ವಶಕ್ಕೆ ಪಡ್ಕೊಂಡಿದ್ರು. ಆಗ ಆರೋಪಿಗಳ ಬಳಿ ಇದ್ದಂತಹ ಪೆನ್ ಡ್ರೈವ್ ಒಂದನ್ನ ಪೊಲೀಸರು ವಶಪಡಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾಗ ನಿಜಾಂಶ ತಿಳಿದು ಶಾಕ್ ಆಗಿದೆ. ಸದ್ಯ ಆರೋಪಿಗಳೆಲ್ಲರನ್ನ ಕಂಬಿ ಹಿಂದೆ ತಳ್ಳಲಾಗಿದೆ.